ಕುಡ್ಲ ಕಾವೇರಿ ಲಯನ್ಸ್ ಕ್ಲಬ್ ಬೊಕ್ಕ ಲಿಯೋ ಕ್ಲಬ್ ದಕ್ಲು ಸೋಮೇಶ್ವರ ಪುರಸಭೆಗೆ ಸಾವಯವ ಗೊಬ್ಬರ ತಯಾರಿಕೆಗೆ ಕರ್ಬದ ಮೆಷ್ನು ಕೊಡುಗೆಯಾದ ಕೊಡ್ತೇರು. 35,000 ರೂಪಾಯಿದ ಸಾವಯವ ಗೊಬ್ಬರ ತಯಾರಿಕೆದ ಈ ಘಟಕನ ಶಾಸಕಿಯರು ಮಾಜಿ ಸಚಿವರು ಯುಟಿ ಖಾದರ್ನ ಮುಖಾಂತರ ಸೋಮೇಶ್ವರ ಪುರಸಭೆಗೆ ಒಪ್ಪಿಯಾಯಿರು. ಪುರಸಭಾ ಮುಖ್ಯಾಧಿಕಾರಿ ಶ್ರೀಮತಿ ವಾಣಿ ವಿ ಆಳ್ವ ಸಾವಯವ ಗೊಬ್ಬರ ತಯಾರಿಕೆ ಪೌರ ಕಾರ್ಮಿಕರಿನ ಶ್ರಮಟ ತಯಾರಾಯಿನ ಈ ಗೊಬ್ಬರಗ ಸೋಮೇಶ್ವರ ಪುರಸಭೆತ ಶ್ರಮ ಬ್ರಾಂಡ್ ಪುದರ್ ಕೊಡ್ತ ಪಂಡದ ಶಾಸಕರಿಗೆ ಗೊಬ್ಬರದ ಬಗ್ಗೆ ವಿವರಿಸಾಯಿರು. ಸೋಮೇಶ್ವರ ಪುರಸಭೆತ ಸ್ವಚ್ಛತಾ ಆಂದೋಲನ ಸಂಗ್ರಹ ಆಯ್ನ ಹಸಿ ತ್ಯಾಜ್ಯಲೆಡ್ ಸಾವಯವ ಗೊಬ್ಬರ ತಯಾರಿಕೆ ಇಂದಕ್ಕೆ ಸಹಕಾರ ಕೊರ್ನ ಕುಡ್ಲ ಕಾವೇರಿ ಲಯನ್ಸ್ ಕ್ಲಬ್ಗೆ ಶಾಸಕರು ಯುಟಿ ಖಾದರ್ ಅಭಿನಂದನದ ಪಾತ್ರ ಪಂಡಿರು. ಸೋಮೇಶ್ವರ ಪುರಸಭೆಯಲ್ಲಿ ಬಹುಶಃ ಘನತ್ಯಾಜ್ಯಕ್ಕೆ ಸಂಬಂಧ ಮತ್ತು ಸ್ವಚ್ಛತೆಗೆ ಸಂಬಂಧಪಟ್ಟಂತೆ ವಿವಿಧವಾದ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗುತ್ತಿದೆ. ಬಹುಶಃ ಇವತ್ತು ಮಹಾತ್ಮ ಗಾಂಧೀಜಿಯವರ ಜಯಂತಿ ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿ ಜಯಂತಿ ಪ್ರಯುಕ್ತ ಸೋಮೇಶ್ವರ ಪುರಸಭೆ, ಕಾವೇರಿ ಲಯನ್ಸ್ ಕ್ಲಬ್ ಹಾಗೂ ನಮ್ಮ ಇನ್ನಿತರ ಸಂಘ ಸಂಸ್ಥೆ ಪ್ಲಾಸ್ಟಿಕ್ ಫಾರ್ ಚೇಂಜ್ ಮತ್ತು ಇನ್ನಿತರ ಸಂಘ ಸಂಸ್ಥೆಗಳು ಇವತ್ತು ಅದರ ಜೊತೆಯಲ್ಲಿ ಕಡಲ್ ಕ್ಲೀನ್ ಮತ್ತು ನಮ್ಮ ನವೋದಯ, ಸಹ್ಯಾದ್ರಿ ಕಾಲೇಜ್ ಹೀಗೆ ವಿವಿಧ ಸಂಘ ಸಂಸ್ಥೆ ಅಲ್ಲಿ ತಮ್ಮ ಸ್ವಚ್ಛತಾ ಕಾರ್ಯ ಕೂಡ ಮಾಡ್ತಾ ಇದ್ದೇವೆ. ಒಂದು ಮಾದರಿ ಕಾರ್ಯಕ್ರಮವಾಗಿ ಲಯನ್ಸ್ ಕ್ಲಬ್ ಕಾವೇರಿ ಯೂನಿಟ್ ಇವತ್ತು ಬಹುಶಃ ಸೋಮೇಶ್ವರ ಪುರಸಭೆಯಲ್ಲಿ ಇವತ್ತು ಆಧುನಿಕ ಮತ್ತು ನೂತನವಾದಂತಹ ಇವತ್ತು ಸ್ವಚ್ಛತೆಗೆ ಸಂಬಂಧಪಟ್ಟಾಗೆ ಮೆಷನ್ ಇವತ್ತು ಒಂದು ಕೊಡುಗೆಯಾಗಿ ಇವತ್ತು ಕೊಟ್ಟಿದ್ದಾರೆ. ಬಹುಶಃ ಲಯನ್ಸ್ ಕ್ಲಬ್ ತನ್ನ ವಿವಿಧ ಕೆಲಸ ಕಾರ್ಯದ ಜೊತೆಯಲ್ಲಿ ಸರ್ವರ ಅಭಿವೃದ್ಧಿಗೆ ಮತ್ತು ಇವತ್ತು ಪ್ರಶಸ್ತಿಗೆ ಪಾತ್ರರಾಗಿದ್ದಾರೆ. ಲಯನ್ಸ್ ಕ್ಲಬ್ ಕಾವೇರಿ ಕೂಡ ಇವತ್ತು ವಿವಿಧ ರೀತಿಯಲ್ಲಿ ವಿವಿಧ ಕಾರ್ಯ ಹಮ್ಮಿಕೊಂಡು ಅತ್ಯಂತ ಯಶಸ್ವಿ ಕೂಡ ಆಗಿದೆ. ಅತ್ಯಂತ ಸಂತೋಷದ ವಿಚಾರ. ಬಹುಶಃ ಸಂಘ ಸಂಸ್ಥೆಗಳು ಮುಂದೆ ಬಂದು ಈ ರೀತಿಯ ಸಹಕಾರ ಕೊಟ್ಟಾಗ ಖಂಡಿತವಾಗಿಯೂ ಬಹುಶಃ ಸಮಾಜಕ್ಕೆ ದೊಡ್ಡವಾದ ಶಕ್ತಿ ಆಗ್ತದೆ ಅಂತ ಹೇಳಿ ಮಹಾತ್ಮ ಗಾಂಧೀಜಿ ಅವತ್ತೇನು ಹೇಳಿದ್ದಾರೆ ಅದನ್ನು ಇವತ್ತು ಅಳವಡಿಸಿಕೊಂಡಿರೋದು, ಬಹುಶಃ ಇವತ್ತಿಗೂ ಅಳವಡಿಸಿಕೊಂಡಿರೋದು ನಮಗೆಲ್ಲರಿಗೂ ಅತ್ಯಂತ ಹೆಮ್ಮೆ. ಅದಕ್ಕೆ ಮುಂದಿನ ದಿನದಲ್ಲಿ ಕೂಡ ಈ ಒಂದು ಕಾರ್ಯಕ್ರಮ ಏನಿದೆಯಾ ಬಹುಶಃ ಇದು ನಮ್ಮ ಮೈಕ್ರೋ ಗ್ರೀನ್ ಸೋಮೇಶ್ವರ ಪುರಸಭೆ ಕಾವೇರಿ ಲಯನ್ಸ್ ಕ್ಲಬ್ ಬಹುಶಃ ಇವರ ಆ ವಿಶೇಷವಾದ ಸಹಕಾರ ಅತ್ಯಂತ ಯಶಸ್ವಿಯಾಗಿ ನಡ್ಕೊಂಡಾಗಲಿ. ಇವರ ಯೋಜನೆ ಏನಿದೆ ಸ್ವಚ್ಛತೆಗೆ ಸಂಬಂಧಪಟ್ಟಾಗೆ ಅದಕ್ಕೆ ಜನಸಮಯ ಎಲ್ಲ ಸಹಕಾರ ಕೊಟ್ಟು ಸೋಮೇಶ್ವರ ನಗರಸಭೆ ಅತ್ಯಂತ ಸ್ವಚ್ಛತೆಯ ನಗರಸಭೆಯಾಗಿ ಪುರಸಭೆಯಾಗಿ ಇವತ್ತು ಹೆಸರುವಾಸಿ ಆಗಲಿ ನನ್ನ ಶುಭಾಶಯ ಸಲ್ಲಿಸ್ತೇನೆ. ಕುಡ್ಲ ಕಾವೇರಿ ಲಯನ್ಸ್ ಕ್ಲಬ್ ಅಧ್ಯಕ್ಷರು ಶ್ರೀಮತಿ ನಮಿತಾ ಡಿ ರಾವ್ ಪಾತಿರಂದು ಸೋಮೇಶ್ವರ ಪುರಸಭೆದ ಒಟ್ಟಿಗೆ ಕಡಲ ಕಿನಾರೆ ಪರಿಸರನು ಸ್ವಚ್ಛ ಮಲ್ಪುನ ಸ್ವಚ್ಛತಾ ಅಭಿಯಾನಗ ತಂಗ್ಳು ಕೈ ಜೋಡಿಸಾದ ಅಂಚನೆ ಸಾವಯವ ಗೊಬ್ಬರ ತಯಾರಿಕೆಗೂ ಮೆಷನ್ ಒದಗಾದ ಕುಡ್ಲ ಕಾವೇರಿ ಲಯನ್ಸ್ ಬೊಕ್ಕ ಲಿಯೋ ಕ್ಲಬ್ ಒಟ್ಟಾದ ಈ ಕೊಡುಗೆಯನ್ನು ಕೊಡ್ತ ಪಂಡು ತೆರಿಪಾಯಿರು. ಗಾಂಧಿ ಜಯಂತಿ ಪ್ರಯುಕ್ತ ಈ ದಿನ ನಾವು ಸೋಮೇಶ್ವರ ಪುರಸಭೆ ಇವರ ಜೊತೆ ಸೇರಿ ಕಡಲು ಕ್ಲೀನ್ ಕಡಲಿನ ಎಲ್ಲ ಪ್ಲಾಸ್ಟಿಕ್ ಕಸವನ್ನೆಲ್ಲ ವಿಂಗಡಿಸಿ ಈ ದಿನ ಪುರಸಭೆಗೆ ಬಂದಿದ್ದೇವೆ. ಈ ಪುರಸಭೆಯಲ್ಲಿ ಹಸಿ ಕಸದಿಂದ ಸಾವಯವ ಗೊಬ್ಬರ ತಯಾರಿಸುವ ಶಿಶಿರ ಮೆಶ್ ಕಂಪೋಸ್ಟ್ ನಮ್ಮ ಲಿಯೋ ಲಯನ್ಸ್ ಕ್ಲಬ್ ಕಾವೇರಿ ಹಾಗೂ ಲಿಯೋ ಜೊತೆ ಸೇರಿ ನಾವು ಸುಮಾರು 35,000 ವೆಚ್ಚದ ಈ ಒಂದು ಮೆಸ್ ಕಂಪೋಸನ್ನು ಕೊಡುಗೆಯಾಗಿ ಕೊಟ್ಟಿದ್ದೇವೆ. ಆದ ಕಾರಣ ಈ ಗೊಬ್ಬರವು ಸೋಮೇಶ್ವರ ಜನತೆಗೆ ಉಪಯೋಗವಾಗಲಿ ಎಂದು ಹೇಳುತ್ತಾ ಸೋಮೇಶ್ವರ ಪುರಸಭೆತ ಮುತಾಲಿಕೆಡ್ ಪರಿಸರತ ಬೇತೆ ಬೇತೆ ಸಂಘ ದಾಖಲೆಯನ್ನು ಒಟ್ಟು ಸೇರಾ ಒಂದು ಸೋಮೇಶ್ವರ ಕಡಲ ಬರಿಟ್ಟು ಸ್ವಚ್ಛತಾ ಅಭಿಯಾನ ನಡಪಾದ ಒಂದು ಹೊರತು ಕುಡ್ಲ ಕಾವೇರಿ ಲಯನ್ಸ್ ಬೊಕ್ಕ ಲಿಯೋ ಕ್ಲಬ್ ದಾಖಲು ಸಾವಯವ ಗೊಬ್ಬರ ತಯಾರಿಕೆಗೆ ಒಂಜಿ ಮೆಷಿನ್ ಒದಗಾದಿರು. ಇಂದೇನು ಶಾಸಕರು ಯುಟಿ ಖಾದರ್ನ ಮುಖಾಂತರ ಸೋಮೇಶ್ವರ ಪುರಸಭೆಗೆ ಒಪ್ಪಿಯಾದಿರು. ಸಾವಯವ ಗೊಬ್ಬರಗೆ ಎಡ್ಡೆ ಬೇಡಿಕೆ ಉಂಡು ಅಂಚೆನೆ ಸ್ವಚ್ಛತೆಗ್ಲ ಮಾತೆಲ್ಲ ಸಹಕಾರ ಕೊರಡು ಪಣದು ಸೋಮೇಶ್ವರ ಪುರಸಭಾ ಮುಖ್ಯಾಧಿಕಾರಿ ಶ್ರೀಮತಿ ವಾಣಿ ವಿ ಆಳ್ವ ತೆರಿಪಾದ ಶಾಸಕರಿಗೂ ಬೊಕ್ಕ ಕುಡ್ಲ ಕಾವೇರಿ ಲಯನ್ಸ್ ಕ್ಲಬ್ಗೂ ಸೊಲ್ಮೆ ಸಂದಾಯರು. ಎಲ್ಲರಿಗೂ ಶುಭ ವಂದನೆಗಳು.
ಇವತ್ತು ಗಾಂಧಿ ಜಯಂತಿ ಪ್ರಯುಕ್ತ ಸೋಮೇಶ್ವರ ಪುರಸಭಾ ವತಿಯಿಂದ ವಿವಿಧ ಸಂಘ ಸಂಸ್ಥೆಗಳ ಸಹಕಾರದಿಂದ ನಾವು ಬೀಚ್ ಕ್ಲೀನಿಂಗ್ ಕಾರ್ಯಕ್ರಮವನ್ನು ಬೆಳಿಗ್ಗೆ 6 ಗಂಟೆಯಿಂದ ಸುಮಾರು 10 ಗಂಟೆಯವರೆಗೆ ಆಯೋಜಿಸಿದ್ದೇವೆ. ಸುಮಾರು 500ರಿಂದ 600 ಸಂಘ ಸಂಸ್ಥೆಗಳು ನಮ್ಮೊಂದಿಗೆ ಸೇರಿಕೊಂಡು ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ನಡೀತಾ ಇದೆ. ಇದರ ಜೊತೆಗೆ ಮುಖ್ಯವಾಗಿ ಕಾವೇರಿ ಲಯನ್ಸ್ ಕ್ಲಬ್ ನಮ್ಮೊಂದಿಗೆ ಪುರಸಭೆಯೊಂದಿಗೆ ಸದಾ ಸಹಕಾರವನ್ನು ನೀಡುತ್ತಾ ಬಂದಿರುವ ಸಂಸ್ಥೆ. ಈ ನಿಟ್ಟಿನಲ್ಲಿ ಕಳೆದ ವರ್ಷದಿಂದ ಸಾವಯವ ಗೊಬ್ಬರ ತಯಾರಿಕೆ ಅಂದರೆ ಹಸಿ ಕಸವನ್ನು ಸಂಗ್ರಹಿಸಿ ಅದರ ಮೂಲಕ ಗೊಬ್ಬರವನ್ನು ತಯಾರಿಸುವ ಒಂದು ನಿಟ್ಟಿನಲ್ಲಿ ಸೋಮೇಶ್ವರ ಪುರಸಭೆಯೊಂದಿಗೆ ಕಾವೇರಿ ಲಯನ್ಸ್ ಕ್ಲಬ್ ನಿರಂತರವಾಗಿ ತಮ್ಮ ಸಹಕಾರವನ್ನು ಕೊಡ್ತಾ ಬಂದಿದೆ. ಇವತ್ತು ಒಂದು ವಿಶೇಷ ಕಾರ್ಯಕ್ರಮವಾಗಿ ಹಸಿ ಕಸವನ್ನು ತಯಾರಿಸುವಂಥ ಒಂದು ಶಿಶಿರ ಮೆಸ್ ಕಂಪೋಸ್ಟರ್ ಸುಮಾರು 35,000 ವೆಚ್ಚದ ಒಂದು ಯಂತ್ರವನ್ನು ನಮಗೆ ಕೊಟ್ಟಿದ್ದಾರೆ. ಇದು ಖಂಡಿತವಾಗಿ ಸೋಮೇಶ್ವರ ಪುರಸಭೆಯ ಜನತೆಗೆ ಇದರಿಂದ ಹೆಲ್ಪ್ ಆಗಲಿಕ್ಕಿದೆ. ಇದರಿಂದ ತಯಾರಿಸುವ ಹಸಿ ಕಸದಿಂದ ತಯಾರಿಸುವ ಗೊಬ್ಬರವನ್ನು ಈಗಾಗಲೇ ನಾವು ಸುಮಾರು 3ರಿಂದ 4 ಟನ್ಗಳಷ್ಟು ಈ ಸೇಲ್ ಮಾಡಿದ್ದೇವೆ. ಒಳ್ಳೆಯ ಬೇಡಿಕೆ ಕೂಡ ಇದೆ. ಇನ್ನು ಇದರಿಂದ ತಯಾರಿಸುವಂತಹ ಗೊಬ್ಬರವನ್ನು ಕೂಡ ಇಲ್ಲಿನ ರೈತರು ಹಾಗೂ ಇಲ್ಲಿಯ ಗಾರ್ಡನ್ ಮೇಕರ್ಸ್ ಎಲ್ಲ ಅದನ್ನು ತೆಗೆದುಕೊಂಡು ಹೋಗಿ ತುಂಬ ಹೆಲ್ಪ್ ಆಗ್ತಾ ಇದೆ. ಈ ನಿಟ್ಟಿನಲ್ಲಿ ಸೋಮೇಶ್ವರ ಪುರಸಭೆಯ ಪರವಾಗಿ ನಾವು ಕಾವೇರಿ ಲಯನ್ಸ್ ಕ್ಲಬ್ಬಿಗೆ ಧನ್ಯವಾದವನ್ನು ಹೇಳುವುದರೊಂದಿಗೆ ಇವತ್ತು ಇದನ್ನು ಮಾನ್ಯ ಶಾಸಕರ ಮೂಲಕ ಕಾವೇರಿ ಲಯನ್ಸ್ ಕ್ಲಬ್ನವರು ನಮ್ಮ ಪುರಸಭೆಗೆ ಹಸ್ತಾಂತರಿಸಿದ್ದಾರೆ. ಮಾನ್ಯ ಶಾಸಕರಿಗೆ ಕೂಡ ವಂದನೆಗಳನ್ನು ಹೇಳ್ತಾ ಮತ್ತೊಮ್ಮೆ ಕಾವೇರಿ ಲಯನ್ಸ್ ಕ್ಲಬ್ನ ಲಿಯೋ ಕ್ಲಬ್ ಹಾಗೂ ಲಯನ್ಸ್ ಕ್ಲಬ್ ಕಾವೇರಿ ಇವರಿಗೆ ಪುರಸಭೆಯ ಪರವಾಗಿ ಅತ್ಯಂತ ಧನ್ಯವಾದಗಳನ್ನು ನಾವು ಹೇಳಲಿಕ್ಕೆ ಇಚ್ಛೆಪಡ್ತೇವೆ. ಕುಡ್ಲ ಕಾವೇರಿ ಲಯನ್ಸ್ ಕ್ಲಬ್ ಕಾರ್ಯದರ್ಶಿ ಶ್ರೀಮತಿ ಶಾಲಿನಿ ರೈ, ಕೋಶಾಧಿಕಾರಿ ವಸಂತಿ ಕಾಮತ್, ಸೋಮೇಶ್ವರ ಪುರಸಭೆದ ಹಿರಿಯ ಆರೋಗ್ಯ ನಿರೀಕ್ಷಕರು ಶ್ರೀಮತಿ ಲಿಲ್ಲಿ ನಾಯರ್, ಕಚೇರಿ ವ್ಯವಸ್ಥಾಪಕರು ಕೃಷ್ಣ ಬೊಕ್ಕ ಸಿಬ್ಬಂದಿಲು ಪೌರ ಕಾರ್ಮಿಕರು ಈ ಪೊರ್ತೋಟಿಗೆ ಇದ್ದರು. ಉಂದುವೆ ಪೊರ್ತು ಸೋಮೇಶ್ವರ ಪುರಸಭಾ ಮುತಾಲಿಕೆಡು ಶೌಚಾಲಯ ನಿರ್ಮಾಣಗ 2 ಜನ ಫಲಾನುಭವಿಗಳಿಗೆ ತಲಾ 15,000 ಚೆಕ್ಕನ್ನು ಶಾಸಕರು ಯುಟಿ ಖಾದರ್ ಒಪ್ಪಿಯಾರು.